वन्दे भवादिष्टदानो यच्च यच्चं यच्च यच्चवरिं यच्च स्वायोनिं यच्च स्वाहा ॐ मेषदे यच्चा यच्चपदे सहसो प्रदानसुमेर स्वाहा ॐ देवागातमिदो गातुं विद्वा गातुमिदमनसस्वरैवन्दो देवदेवेषु यच्च स्वाहा वाचस्वाहा वादेधा स्वाहा देवेभ्यो गातुभ्यो विज्ञायेनं नमः ॐ सप्तते अग्ने सविदः सप्तजिह्वा सप्तऋषयः सप्तधाम प्रियाणि सप्तहोत्रा सप्तधात्राय सप्तयो नेरावृत्सायुते स्वाहा अग्नगे सप्तपदमिदं नमः ॐ पुनस्त्वाविद्या रुद्रावसवस्समिन्द्रधां पुनर्ब्रह्माणो वसुनेतयज्ञे कृते रुक्तं सर्वो अद्ययस्व सत्याः सत्तेजमानस्य रामः स्वाहा वसुनेतागेदं नमः ॐ मूर्धानं दिवो अर्जन्मदिव्यावये स्वाधर्मदाय नागमग्निं कवेम संव्रातमनिलिङ्गनानावासन्नागात्रञ्जलयन्तरेवा स्वाहा श्रीस्वामिनाथ्ये नमः ॐ नमस्ते हरये नमस्ते नमस्ते अन्यन्ते हस्तं समुद्रे ब्रह्मावता स्वस्ति पुण्यनामः ॐ नामदेवताय होते सर्वमेवाप्नोति सर्वैर्वै पूर्णाहुते अस्यामेव प्रकृष्टे पूर्णाहुते भवन्तस्तु भवन्तो श्रीमन्तो प्रबन्धो नमो
मनसोदिष्ट प्रार्थनां समर्पयामि पूजां समर्पयामि सन्नार्घ्यं समर्पयामि सहस्रमयुतं वाचामत्यायन्तवे तान्यस्य मायया सर्वानमगिदामहे मृत्यवे स्वाहा मृत्यवे स्वाहा ॐ नमो भगवते रुद्राय विष्णवे मृत्युर्मे पाहि दीर्घायुष्याभिवृद्धिरस्तु सत्याः सन्तु सन्तु सत्याः सत्याः सन्तु यजमानस्य यजमानस्य सन्तु सत्याः सत्याः सन्तु यजमानस्य सन्तु सन्तु यजमानस्य समस्त सिद्धिरस्तु
महाकाली महालक्ष्मी महासरस्वती दुर्गा परमेश्वरी महा ಪ್ರಾರ್ಥನಾ ಸಮರ್ಪಯಾಮಿ. ಆಗಲಿ ಮುಖ್ಯವಾಗಿ ಕಲಿಯುಗದಲ್ಲಿ ಶೀಘ್ರ ಫಲವನ್ನು ಕೊಡತಕ್ಕಂಥ ದೇವತೆಗಳು ಹೇಳಿದರೆ ಕೆಲವು ದುರ್ಗಾ ವಿನಾಯಕರು, ದುರ್ಗಾದೇವಿ ಮತ್ತು ವಿನಾಯಕ ದೇವರು ಶೀಘ್ರ ಫಲವನ್ನು ಅನುಗ್ರಹ ಮಾಡ್ತಾರೆ. ಅಂತಹ ಮಹಾಗಣಪತಿಯನ್ನು ಪ್ರಾತಃ ಕಾಲದಲ್ಲಿ ಗಣಪತಿ ಹೋಮ ಮಾಡಿ ಲೋಕಕ್ಕೆ ಬರತಕ್ಕಂಥ ಎಲ್ಲ ಕಂಟಕ ಪರಿಹಾರಕ್ಕೋಸ್ಕರ ಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಆದಿತ್ಯಾದಿ ನವಗ್ರಹರ ಸಂಪೂರ್ಣ ಅನುಗ್ರಹ ಆಗಬೇಕು. ಯಾವುದೇ ರೀತಿಯ ದುಷ್ಟಾದಿಷ್ಟಗಳು ಬರತಕ್ಕಂಥ ಕಷ್ಟಗಳು ನಷ್ಟಗಳೆಲ್ಲ ಪರಿಹಾರ ಆಗುವ ಉದ್ದೇಶವಾಗಿ ಆದಿತ್ಯಾದಿ ನವಗ್ರಹರ ಶಾಂತಿ ಹೋಮವನ್ನು ಮಾಡಿಕೊಂಡು ಸಂಧ್ಯಾ ಕಾಳಿಯುತ ಸಂಪ್ರಾಪ್ತಿ ಪ್ರಿಯಾಕ್ಷ ಪೂಜನ ಸಂಧ್ಯಾ ಕಾಲದಲ್ಲಿ ಆ ದುರ್ಗಾ ಪರಮೇಶ್ವರಿಯನ್ನು ದೀಪ ಮಧ್ಯಕ್ಕೆ ಪಂಚದುರ್ಗೆಯನ್ನು ಆವಾಹನೆ ಮಾಡಿ ಪೀಠ ಪೂಜೆ, ಆವರಣ ಪೂಜೆ, ಪತ್ರ ಪೂಜೆ, ಪುಷ್ಪ ಪೂಜೆ, ಅಷ್ಟೋತ್ತರ ಶತನಾಮ ಅರ್ಚನೆ ಎಲ್ಲ ಮಾಡಿ ಆ ದೇವಿಗೆ ಪ್ರೀತಿಕರವಾಗತಕ್ಕಂತಹ ನೈವೇದ್ಯ, ಸತ್ಯನಾರಾಯಣ ದೇವರಿಗೆ ಸಪಾದ ಪಕ್ಷ, ಈಶ್ವರನಿಗೆ ಅಭಿಷೇಕ, ವಿಷ್ಣುವಿಗೆ ಅಲಂಕಾರ, ಅದೇ ರೀತಿಯಾಗಿ ದೇವಿಗೆ ಪೂರ್ಣ ನೈವೇದ್ಯವನ್ನು ಕೊಟ್ಟು ಆ ದೇವಿಯನ್ನು ಸಂತೋಷಗೊಳಿಸಿದರೆ ಸುಪ್ರಸನ್ನಲಾಗಿ ನಮ್ಮ ಮನಸ್ಸು ವಿಶ್ವವನ್ನು ಶೀಘ್ರ ಅನುಗ್ರಹಿಸ್ತಾಳೆ ಎಂಬುದಾಗಿ ಶಾಸ್ತ್ರ. ಅದೇ ರೀತಿಯಾಗಿ ಭಕ್ತಿ ಶ್ರದ್ಧೆಯಿಂದ ಆ ಜ್ಯೋತಿಷರು ಸೂಚನೆ ಕೊಟ್ಟ ಪ್ರಕಾರವಾಗಿ ಇವತ್ತಿನ ದಿವಸದಲ್ಲಿ ಎಲ್ಲ ಸತ್ಕರ್ಮವನ್ನು ಮಾಡಿದ್ದೇವೆ. ಆ ಮಂಡಲವನ್ನು ಬೆಳೆದು ಆ ಮಂಡಲದಲ್ಲಿ ದೀಪವಿಟ್ಟು ಆ ದೇವಿಯ ಮಂತ್ರಗಳಿಂದ ಅರ್ಚನೆ ಮಾಡಿ ಕೊಟ್ಟಂತಹ ದೇವಿಯನ್ನು ದೇವಿ ಸಂತೋಷದಿಂದ ಸ್ವೀಕಾರ ಮಾಡಿ ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ಪ್ರಶ್ನೆಯಲ್ಲಿ ಬಂದಂತಹ ಏನೊಂದು ಆ ದುರ್ಗಾದೇವಿಯ ಕೋಪಶಾಪಗಳು, ಆ ಪರವಾಗಿ ಬಂದಂತಹ ದೋಷಗಳು ವನದುರ್ಗಾ ಹೋಮವನ್ನೆಲ್ಲ ಮಾಡಿಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದರೆ ನಾವು ಅದಕ್ಕೆ ಬೇಕಾದಂಥ ಮರಮಟ್ಟನ್ನು ಕಡಿತೇವೆ, ಭೂಮಿಯನ್ನು ಅಗೆಯುತ್ತೇವೆ, ಕಲ್ಲನ್ನು ಕಡಿತೇವೆ. ಇದರಿಂದ ಬರತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗಬೇಕು ಅಂತಾದರೆ ವನದುರ್ಗಾ ಹೋಮವನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಬಂದಂತಹ ಬಾಧಾದೋಷಗಳು, ಕೃತ್ರಿಮ ದೋಷ, ಚಿತ್ರದೋಷ, ಅನ್ಯರಿಂದ ಬರತಕ್ಕಂಥ ಅಧ್ಯಾತ್ಮಗಳು ಯಾವುದೇ ತೊಂದರೆ ಕೂಡ ಎಲ್ಲ ನಿವಾರಣೆ ಆಗಬೇಕು ಅಂತಾದರೆ ಅಗ್ರರೂಪಿ ಈಶ್ವರನನ್ನು ಆವಾಹನೆ ಮಾಡಿ ಪೀಠ ಪೂಜೆ, ಆವರಣ ಪೂಜೆ, ಅಗ್ನಿ ಮಧ್ಯೆಯಲ್ಲಿ ಆಹುತಿ ಕೊಟ್ಟು ಅಘೋರ ರುದ್ರ ಹೋಮವನ್ನು ಮಾಡಿಕೊಂಡು ಸ್ಥಳಕ್ಕೆ ನಕ್ಷೆಯನ್ನು ಮಾಡಿ ಇವತ್ತಿನ ದಿವಸ ಸಂಕಲ್ಪವನ್ನೆಲ್ಲ ಮಾಡಿದ್ದೇವೆ. ಮಾಡಿದಂತಹ ಎಲ್ಲ ದೇವತಾ ಕಾರ್ಯದಲ್ಲಿ ಯಾವುದೇ ರೀತಿಯ ರೂಪದೋಷ, ಭಕ್ತಿಲೋಪ, ಮಂತ್ರಲೋಪ, ತಂತ್ರಲೋಪ, ಕ್ರಿಯಾಲೋಪ, ಶ್ರದ್ಧಾಲೋಪಗಳಿದ್ದ ದೇವರನ್ನೆಲ್ಲ ಪರಿಹಾರ ಮಾಡಿ ಆ ಪೂಜೆಯ ಸತ್ಫಲವನ್ನು ಈ ಕ್ಷೇತ್ರಕ್ಕೆ ಸಂಪೂರ್ಣ ಅನುಗ್ರಹ ಮಾಡಿ ಇನ್ನು ಮುಂದೆ ನಾವು ಮಾಡತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಸಪರಿವಾರ ಸಮೇತ ಮಹಾಲಿಂಗೇಶ್ವರ ಅನುಗ್ರಹ ವಿಶೇಷವಾಗಿ ನಾವು ಆ ಪಾರ್ವತಿ ಸನ್ನಿಧಿ ಅದನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಆ ಸಪರಿವಾರ ಸಮೇತ ದುರ್ಗಾ ಪರಮೇಶ್ವರಿ ಅನುಗ್ರಹ, ದೇವರ ಅನುಗ್ರಹ, ನಾಗರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಿ ಇಲ್ಲಿ ಮುಂದೆ ಮಾಡತಕ್ಕಂಥ ಎಲ್ಲ ಕಾರ್ಯ ಶೀಘ್ರವಾಗಿ ಉತ್ತಮ ರೀತಿಯಲ್ಲಿ ಆಗುವಾಗ ಅನುಗ್ರಹ ಮಾಡಿ ಮುಂದೆ ಬರತಕ್ಕಂಥ ಜಾತ್ರೋತ್ಸವಕ್ಕೆ ವಾಗರ್ಥ ಇವ ಸಂಪತ್ತು ವಾಗರ್ಥ ಪ್ರತಿಮತ್ತೆ ದೇವತೆ ಹೇಗಿದ್ದಾರೆ ಅಂತ ಹೇಳಿದರೆ ಈಶ್ವರ ಪಾರ್ವತಿಗಳು ಇದೇ ರೀತಿಯಾಗಿ ಮಾತು ಮತ್ತೆ ಅರ್ಥ ಒಂದನ್ನೊಂದು ಬಿಟ್ಟಿರುವುದಿಲ್ಲ. ಅದೇ ರೀತಿಯಾಗಿ ಈಶ್ವರ ಮತ್ತೆ ಪಾರ್ವತಿ ಇಬ್ಬರು ಸಪರೇಟ್ ಆಗಿರುವುದಿಲ್ಲ, ಒಟ್ಟಾಗಿ ಇರ್ತಾರೆ. ಅಂತಹ ಶಿವ ಪಾರ್ವತಿಯರು ನಮಗೆ ಸಂಪೂರ್ಣ ಅನುಗ್ರಹ ಮಾಡಿ ಕ್ಷೇತ್ರಾಭಿವೃದ್ಧಿ ಪೂರಕ ಇಲ್ಲಿ ಬರತಕ್ಕಂಥ ಎಲ್ಲರ ಮನಸ್ಸೋಪಿತವನ್ನು ಅನುಗ್ರಹ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು ಹಾಗೆ ನಮಗೆಲ್ಲರ ಆಶೋತ್ತರವನ್ನು ಶೀಘ್ರ ಅನುಗ್ರಹ ಮಾಡಿ ಕೀರ್ತಿ ಆ ದುರ್ಗಾ ಪರಮೇಶ್ವರಿಗೆ ಸೇರಿ ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜ್ಞಾನಿಕಾಂತ ಪಾಪಾನಿ ತಸ್ಮಾತ್ ಕಾರುಣ್ಯಪಾಯೇನ ರಕ್ಷ ಪರಮೇಶ್ವರಿ.
ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. सपरिवार सहित महालिंगेश्वराय महाप्रार्थनार्थोदयामि सदानं कुंकुमरक्तवर्णं महाबलिं रुद्रस्य सोनं सुरसेन्द्रनाथं गुरुं सदा शरणप्रपद्ये सुब्रह्मण्याय महाप्रार्थनार्थोदयामि सहस्रशेषं जगदे कुण्डलं पीताम्बरं धूम्रसहस्रवचनं उदारवीर्यं शतमनादिनं भुवनेकरातम् अष्टकुलनागं करियामि संकष्टपरमात्मने महाप्रार्थनां समर्पयामि. ಮುಖ್ಯವಾಗಿ ಮೃತನಾಗ ವಾಸ ಮಾಡತಕ್ಕಂಥ ಸ್ಥಳ, ವ್ಯವಹಾರ ಸ್ಥಳ, ಕ್ಷೇತ್ರಕ್ಕೆ ಅನೇಕ ಕೆಲಸಗಳನ್ನು ಮಾಡುವಾಗ ನಾಗರ ಮೊಟ್ಟೆಗಳ ನಾಶ, ನಾಗನಿಗೆ ಹಿಂಸೆ, ಇದೇ ರೀತಿಯಾಗಿ ನಾಗ ಹತ ಆಗಿದ್ದು ನಾಗರನ್ನು ಬಂಧನ ಮಾಡಿ ಮಾರುವವರಿಗೆ ಕೊಟ್ಟರೆ ನಾಗ ಧನುಷೋತ್ಕೀಲನ ಹಲ್ಲನ್ನು ಕೀಳಿ ಮಾರುವುದು, ಈ ರೀತಿಯಾಗಿ ಅನೇಕ ವಿಧವಾಗತಕ್ಕಂಥ ತಪ್ಪುಗಳು ಮನುಷ್ಯನಲ್ಲಿ ಕಲಿಯುಗದಲ್ಲಿ ಪ್ರಾಪ್ತವಾಗ್ತದೆ. ಇದೆಲ್ಲ ಪರಿಹಾರ ಆಗಬೇಕು ಅಂತಾದರೆ ಆ ಸ್ಥಳದ ಸರ್ಪ ದುರಿತ ನಿವಾರಣೆ ಆಗಬೇಕು ಅಂತಾದರೆ ಸರ್ಪ ದುರಿತವನ್ನು ಬೆಳ್ಳಿಯ ಪಾಪವಿದ್ಯಕ್ಕೆ ಆವಾಹನೆ ಮಾಡಿ ಅದಕ್ಕೆ ಬೇಕಾದಂತಹ ಸರ್ಪ ಸಂಸ್ಕಾರ ಕ್ರಿಯಾದಿಗಳನ್ನು ಮಾಡಿದರೆ ಆ ನಾಗದೇವರು ಸಂತುಷ್ಟರಾಗಿ ಎಲ್ಲ ಕಾರ್ಯಕ್ಕೆ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಶಾಸ್ತ್ರ. ಇದೇ ರೀತಿಯಾಗಿ ಮುಂದೆ ದಿವಸ ಹೋಮವನ್ನು ಮಾಡಿ ನಾಗ ದುರಿತಗಳು ಪ್ರೇತ ಬಾಧೆಗಳು ಎಲ್ಲ ಪಾಪಿಗೆ ಆವಾಹನೆ ಮಾಡಿ ವನದುರ್ಗಾ ಹೋಮವನ್ನು ಮಾಡಿಕೊಂಡು ಇದೇ ರೀತಿಯಾಗಿ ಈಶ್ವರನ ಸುಪ್ರೀತಿಗೋಸ್ಕರ ಆ ಹೋಮಾದಿಗಳನ್ನು ಮಾಡಿಕೊಂಡು ಆವಾಹನೆ ಮಾಡಿ ಅದೇ ರೀತಿಯಾಗಿ ಸರ್ಪ ಸಂಸ್ಕಾರವನ್ನು ಮಾಡಿ 4ನೇ ದಿವಸ ದೇಹ ಶುದ್ಧ ಮನುಷ್ಯನು ಯಾವ ರೀತಿಯಾಗಿ ಸುಟ್ಟರೆ 13 ದಿವಸ 11 ದಿವಸ ಸೂತಕ. ಅದೇ ರೀತಿಯಾಗಿ ನಾಗದೇವರು ಸರ್ಪ ದುರಿತ ನಿವೃತ್ತಿಗೋಸ್ಕರ 3 ದಿವಸ ಅದಕ್ಕೆ ಬೇಕಾದಂಥ ಸೂತಕಾದಿಗಳನ್ನು ಆಚರಣೆ ಮಾಡಿ 4ನೇ ದಿವಸ ದೇಹ ಶುದ್ಧಿ, ಸ್ಥಳ ಶುದ್ಧಿ, ದೇಹಕ್ಕೆ ಆ ಶುದ್ಧಾದಿಗಳನ್ನು ಮಾಡಿಕೊಂಡು ಆ ಸರ್ಪ ಸಂಸ್ಕಾರ ಉದ್ದೇಶವಾಗಿ ನಾಗರಿಗೆ ಮೋಕ್ಷ ಆಗಬೇಕು. ಅನೇಕ ಸಲ ನಾಗ ಸತ್ತಿದೆ, ಇದೇ ರೀತಿಯಾಗಿ ನಾಗರಿಗೆ ಹಿಂಸೆ ಆಗಿದೆ. ಅದಕ್ಕೆ ಬೇಕಾದಂಥ ಕಾರ್ಯವನ್ನೆಲ್ಲ ಆಯಾಯ ಕಾಲಕ್ಕೆ ಮಾಡಿದ್ದೇವೆ. ಮುಂದೆ ದಿವಸ ಸ್ಥಳವನ್ನು ನಾವು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸ್ಥಳವನ್ನು ತೆಗೆದುಕೊಳ್ಳುವಾಗ ಅಲ್ಲಿ ಸೂಕ್ಷ್ಮ ರೂಪದಲ್ಲಿ ನಾಗನಿಗೆ ಹಿಂಸೆ ಆಗಿದೆ. ಅಗೋಚರವಾಗಿ ಆಗಿರತಕ್ಕಂಥ ನಾಗಹಿಂಸಾ ಪರಿಹಾರಕ್ಕೋಸ್ಕರ ಜ್ಯೋತಿಷ್ಯರು ಸೂಚನೆ ಕೊಟ್ಟಿದ್ದಾರೆ. ಸರ್ಪ ಸಂಸ್ಕಾರ ಮಾಡಿ ಅದಕ್ಕೆ ಬೇಕಾದಂಥ ಆಶ್ಲೇಷ ಬಲಿ, ಒಟ್ಟು ಆರಾಧನೆ, ಅನ್ನ ಸಂತರ್ಪಣಾದಿಗಳನ್ನು ಮಾಡಿ ಕ್ಷೇತ್ರಕ್ಕೆ ಶತರುದ್ರಾಭಿಷೇಕವನ್ನು ಮಾಡಿ ಆ ಹಿಂದಿನ ಪ್ರಶ್ನೆಯಲ್ಲಿ ಕಂಡುಬಂದಂಥ ಎಲ್ಲ ವಾಕುದುರಿತ ಪರಿಹಾರ, ಈ ಆ ಕ್ಷೇತ್ರದಲ್ಲಿ ವಾಸ ಮಾಡತಕ್ಕಂಥ ಜನಗಳು, ಹಾಗೆ ಅಲ್ಲಿ ಕೆಲಸ ಮಾಡತಕ್ಕಂಥ ನೌಕರರು, ಅರ್ಚಕರಿಂದ, ಅದೇ ರೀತಿಯಾಗಿ ಸೇವಕರಿಂದ, ಭಕ್ತರಿಂದ, ನಾವು ಮಾಡತಕ್ಕಂಥ ಆಡಳಿತ ವರ್ಗ ಎಲ್ಲರೂ ಸೇರಿ ಮುಷ್ಟಿ ಕಾಣಿಕೆಯನ್ನು ಅರ್ಪಣೆ ಮಾಡಿದ್ದಲ್ಲಿಗೆ ಎಲ್ಲ ದೋಷಗಳು ನಿವೃತ್ತಿಯಾಗಿ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಯಾರೆಲ್ಲ ಅಡ್ಡಿಪಡಿಸ್ತಾರೆ ಅವರಿಗೆಲ್ಲ ಸದ್ಬುದ್ಧಿಯನ್ನು ಕೊಟ್ಟು ಮಹಾಲಿಂಗೇಶ್ವರನು ಅವರ ಒಂದು ಪ್ರೋತ್ಸಾಹವನ್ನು ಕೂಡ ದೊರಕಿಸಿಕೊಡ್ತಾನೆಂಬುದಾಗಿ ಜ್ಯೋತಿಷರು ಸೂಚನೆ ಕೊಟ್ಟು ಆ ಉದ್ದೇಶವಾಗಿ ಇವತ್ತು ದಿವಸ ನಾಗನಿಗೆ ಮೋಕ್ಷ ಆಗಬೇಕು. ಆ ತೀರಿ ಹೋದಂತಹ ನಾಗನ ಮೊಟ್ಟಾದಿಗಳಾಗಿರಲಿ ಅಥವಾ ನಾಗನಾಗಲಿ ಯಾವುದೇ ರೀತಿಯ ಹಿಂಸೆಗಳಾಗಲಿ ಎಲ್ಲ ಪರಿಹಾರ ಆಗಿ ನಾಗನಿಗೆ ಮೋಕ್ಷ ಆಗುವ ಉದ್ದೇಶವಾಗಿ ಆ ಆಶ್ಲೇಷ ಬಲಿ ನಾಗದೇವರಿಗೆ ಉತ್ತಮ ಸೇವೆ ಅಂತ ಹೇಳಿದರೆ ಆಶ್ಲೇಷ ಬಲಿ, ಆ ಸೇವೆಯನ್ನು ಕೊಟ್ಟು ನಾಗನ ಇಡೀ ಸಂಕುಲ 25 ಆ ಸಂಕುಲಕ್ಕೆ ಆ ಬಲಿದಾನವನ್ನು ಕೊಟ್ಟು ಸಂತೋಷಗೊಳಿಸ್ತೇವೆ. ಆ ಕೊಡತಕ್ಕಂಥ ಸೇವೆಯನ್ನು ಮಂಡಲ ಮಧ್ಯೆಯಲ್ಲಿ ದೇವತೆಗಳು ಸ್ವೀಕಾರ ಮಾಡಿಕೊಂಡು ಎಲ್ಲ ನಾಗದೋಷವನ್ನು ಪರಿಹಾರ ಮಾಡಿ ಈ ಕ್ಷೇತ್ರಕ್ಕೆ ಬರತಕ್ಕಂಥ ವಿಘ್ನಗಳು, ಸಮಸ್ಯೆಗಳು, ಅನ್ಯರಿಂದ ಬರತಕ್ಕಂಥ ತೊಂದರೆಗಳು, ಇಲ್ಲಿ ಬರತಕ್ಕಂಥ ಭಕ್ತಾಭಿಮಾನಿಗಳು, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಯಾವುದೇ ನಾಗದೋಷಗಳಿದ್ದರೆ ಎಲ್ಲವನ್ನು ನಾಗದೇವರು ಪರಿಹಾರ ಮಾಡಿ ಈ ಕ್ಷೇತ್ರಕ್ಕೆ ಬಂದು ಅವರವರ ಮನಸ್ಸೋಭಿಷ್ಟವನ್ನು ಅನುಗ್ರಹವನ್ನು ಪಡೆಯುವಾಗ ಶೀಘ್ರ ಅನುಗ್ರಹ ಪ್ರಾಪ್ತಿಯಾಗತಕ್ಕಂಥ ಚೈತನ್ಯ ಬಿಂಬ ಮಧ್ಯದಲ್ಲಿ ಪ್ರಾಪ್ತಿಯಾಗಿ ನಾಗನ ದುರಿತ ನಿಮಿತ್ತಾಗಿ ಸಂಪೂರ್ಣ ಅನುಗ್ರಹ ಮಾಡಿಕೊಟ್ಟು ಎಲ್ಲರನ್ನು ಕಾಪಾಡಬೇಕು. ಹಾಗೆ ಕ್ಷೇತ್ರಾಭಿವೃದ್ಧಿ ಯಾವುದೇ ವಿಘ್ನ ಇಲ್ಲದೆ ಆಗಬೇಕು ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಓಂ ವ್ಯಾಪರಿ ಧೀರ್ಯ ಅಬಲ ಪುಷ್ಪಾಯ ಪುಷ್ಪನೇ ಬೃಹಸ್ಪತಿ ಪ್ರಭೂತಾಸ್ತಾನಂ ಚಂದ್ರಮಹಾಸಹ ಇದಂ ಫಲಮಯ ದೇವ ಸ್ಥಾಪಿತಂ ಪುರದಸ್ತವ ತೇನ ಮೇತು ಫಲಾವಾಪ್ತಿರ್ಭವೇ ಜನ್ಮನಿ. ಅಲ್ಲಿ ಒಂದು ನಮಸ್ಕಾರ.
कामेश्वरो वै श्रवणो ददातु कुಬೇराय वै श्रवणाय महाराजाय ಭಾಗದಲ್ಲಿ ದೇವರ ಪ್ರಾರ್ಥನೆ ಮಾಡಬೇಕಂತೆ. ಯಾಕೆ ಅಂತ ಹೇಳಿದ್ರೆ ದೈವಾಧೀನಂ ಜಗತ್ಸರ್ವ, ಈ ಜಗತ್ತೆಲ್ಲ ದೇವರ ಅಧೀನ. ನಮ್ಮ ಕೈಯಲ್ಲಿ ಏನೆಲ್ಲ ನಡೆಸಿಕೊಂಡು ಬರ್ತಾರ ಅದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ದೇವತೆಗಳಂತೆ. ಹಾಗಾದ ಕಾರಣ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ ಅಂತ ಹೇಳಿಕೊಂಡು ಪೂರ್ವಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಕ್ಕೆ ಬೇಕಾಗಿ ಪರಿಹಾರ ಮಾಡಲಿಕ್ಕೆ ಬೇಕಾಗಿ ಮನುಷ್ಯ ಜನ್ಮ ಅಂತ ಸಿಗುದಂತೆ. ಆ ಮನುಷ್ಯ ಜನ್ಮದಲ್ಲಿ ಇಂಥದೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದ್ರೆ, ದೇವರ ಆರಾಧನೆ ಒಳ್ಳೊಳ್ಳೆಯ ಕೆಲಸಗಳು ಮಾಡಿಕೊಂಡು ಬಂದ್ರೆ ನಮಗೆ ನಾವು ಮಾಡಿದಂತಹ ಪಾಪಗಳೇನುಂಟ ಆ ಪಾಪಗಳೆಲ್ಲ ಪರಿಹಾರ ಮಾಡಿ ಬೇಕಾದಂಥ ಇಷ್ಟಾರ್ಥ ನಮಗೆ ಅನುಗ್ರಹ ಮಾಡಿಕೊಡ್ತಾರಂತೆ. ನಮ್ಮ ಜೀವನವನ್ನು ಪಾವನ ಮಾಡಿಕೊಡ್ತಾರಂತೆ. ಶುಭ್ರವಾಗಿರತಕ್ಕಂತಹ ವಾತಾವರಣಗಳನ್ನು ದೇವರು ಕಲ್ಪಿಸಿಕೊಡ್ತಾರೆ ಅಂತ ಹೇಳಲು ಶಾಸ್ತ್ರವಚನ. ಅದೇ ಪ್ರಕಾರವಾಗಿ ಪರಿಹಾರ ಕ್ರಿಯೆಯಲ್ಲಿ ಚಿಂತನೆ ಮಾಡಿದ ಪ್ರಕಾರವಾಗಿ ನಾವು ತೋರಿಸಿಕೊಟ್ಟಂತಹ ಈ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳಿ ಜ್ಯೋತಿಷ್ಯರು ಸೂಚನೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಮೊನ್ನೆ ದಿವಸ ಸರ್ಪ ಸಂಸ್ಕಾರವನ್ನು ಮಾಡಿಕೊಂಡು ಇವತ್ತಿನ ದಿವಸ ಅದರ ಉದ್ದೇಶವಾಗಿ ಆಶ್ಲೇಷ ಬಲಿಮುತ್ತಮ ವಿಶೇಷವಾದಂತಹ ಸೇವೆ ಅಂತ ಹೇಳಿದ್ರೆ ಆಶ್ಲೇಷ ಬಲಿದಾನ ಅಂತಹ ಆಶ್ಲೇಷ ಬಲಿದಾನವನ್ನು ಮಾಡಿದ್ದೇವೆ. ಪ್ರಾತಃ ಕಾಲದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ದೇವೆ. ಪೂಜಾ ಅಂತೇತ ಪುನಃ ಪ್ರಾರಂಭಕ್ಕೆ ಯಾಕೆ ದೇವರ ಕೆಲಸ ಪ್ರಾರ್ಥನೆ ಮಾಡುವುದು? ಯಾವುದೇ ಒಂದು ವಿಧವಾಗಿರತಕ್ಕಂತಹ ಕೆಲಸ ಕಾರ್ಯಗಳು ವಿಘ್ನವಿಡ್ಡೂರಗಳಲ್ಲದೆ ಅರ್ಧಕ್ಕೆ ನಿಲ್ಲಬಾರದು. ದೇವತಾನುಗ್ರಹದಿಂದ ಪರಿಪೂರ್ಣವಾಗಿ ಅದರ ಪುಣ್ಯಭಾಗವನ್ನು ಅನುಗ್ರಹ ಮಾಡಿಕೊಡಬೇಕು ಹೇಳುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಪ್ರಾರಂಭಕ್ಕೆ ನಾವು ದೇವರ ಪ್ರಾರ್ಥನೆ ಮಾಡಬೇಕಂತೆ. ಪೂಜಾ ಅಂತೇತ ಪುನಃ ನಾವು ಕೊಟ್ಟಂತಹ ಸೇವೆಯನ್ನು ಆ ದೇವತೆಗಳು ತನ್ನ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ಕೊನೆಯ ಹೊತ್ತಿಗೆ ಮಂಗಳಾರತಿ ಮಾಡಿಕೊಂಡು ಸಂತೋಷಚಿತ್ತರಾಗಿರ್ತಾರಂತೆ. ಈ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನು ಆಸೆ ಅಭೀಷ್ಟಗಳುಂಟು ಈ ಹೊತ್ತಿನಲ್ಲಿ ದೇವರ ಹತ್ರ ಅರಿಕೆ ಮಾಡಿಕೊಂಡು ಅಲ್ಲಿಗೆ ಅಸ್ತು ಅಂತ ಹೇಳಿಕೊಂಡು ಆ ಸಂತೋಷದ ಮೇಲೆಯಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿಕೊಂಡು ಶಾಸ್ತ್ರವಚನ. ಹಾಗಾದ ಕಾರಣ ಆಶ್ಲೇಷ ಈ ವಿಶೇಷವಾಗಿ ನಾಗದೇವರಿಗೆ ಆಶ್ಲೇಷ ಬಲಿದಾನ ಹೇಳುವಂಥ ವಿಶೇಷವಾದಂತಹ ಸೇವೆ ಅಂತೆ. ನಾಗ ತಂಬಿಲ ಕಟ್ಟೆ ಇದ್ರೆ ಕಟ್ಟೆಗೆ ಆ ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಅದೇ ಪ್ರಕಾರ ಪ್ರತಿಷ್ಠಾಪನೆ ಮಾಡಿದಂತಹ ಕಟ್ಟೆಯಲ್ಲಿ ನಾಗದೇವನಿಗೆ ಪಂಚಾಮೃತ ಅಭಿಷೇಕ ಪುರಸ್ಸರವಾಗಿ ತಂಬಿಲ ಸೇವೆಯನ್ನು ಕೊಡುವಂಥದ್ದು ವಿಶೇಷವಾದಂತಹ ಸೇವೆ. ಅದೇ ಪ್ರಕಾರವಾಗಿ ವಿಶೇಷ ಪೂಜೆ ಹಾಲಿನ ಅಭಿಷೇಕವನ್ನು ಮಾಡಿಕೊಂಡು ಕ್ಷೀರಾಭಿಷೇಕ ಮಾಡುವಂಥದ್ದು ಪೂಜೆ. ಅದೇ ಪ್ರಕಾರವಾಗಿ ನಾಗದರ್ಶನವನ್ನು ಮಾಡುವುದು, ಮಂಡಲ ಮಾಡುವುದು. ಅದೇ ಪ್ರಕಾರವಾಗಿ ನಾಗ ತನು ಸೇವೆ, ನಾಗನನ್ನು ಹಾಲಿನಿಂದ ತರ್ಪಣ ಕೊಟ್ಟು ತನು ಸೇವೆ, ನಾಗ ಮಂಡಲ ಇತ್ಯಾದಿ ಸೇವೆಗಳನ್ನೆಲ್ಲ ಮಾಡಿಕೊಂಡು ಬರಬೇಕಂತೆ. ಅದೇ ಪ್ರಕಾರ ನಮಗೆ ತೀರಿದಾಗೆ ಕುಡಿದಾಗೆ ವಿಶೇಷವಾಗಿ ಸೇವೆಯನ್ನು ಮಾಡುವುದು ಯಾವ ರೀತಿ ಅಂತಂದರೆ ಆಶ್ಲೇಷ ಬಲಿದಾನವನ್ನು ಮಾಡಿದಲ್ಲಿಗೆ ಆ ಆಶ್ಲೇಷ ಬಲಿದಾನದಿಂದ ನಾವು ಕೊಟ್ಟಂತಹ ಸೇವೆಯನ್ನು ನಾಗದೇವರು ಸುಪ್ರೀತರಾಗಿ ಬರತಕ್ಕಂಥ ಎಲ್ಲ ವಿಧವಾಗಿರತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಿಕೊಡ್ತಾರಂತೆ. ಅದೇ ಪ್ರಕಾರವಾಗಿ ಮಂಡಲಾಧೀನ ಅಂತ ದೇವತ ಮಂಡಲವನ್ನು ರಚನೆ ಮಾಡಿಕೊಂಡು ಮನೆಯನ್ನು ಕಟ್ಟಿಕೊಂಡು ಮನೆಯನ್ನು ಅಲಂಕಾರ ಮಾಡಿಕೊಂಡು ಯಾವ ರೀತಿ ಮನೆಯಲ್ಲಿ ಕುಳಿತುಕೊಳ್ತೇವೋ ಅದೇ ರೀತಿ ದೇವತೆಗಳು ಮಂಡಲಾಧೀನರು. ಅಂತಹ ಮಂಡಲವನ್ನು ರಚನೆ ಮಾಡಿಕೊಂಡು ಆಶ್ಲೇಷ ಬಲಿದಾನ ಮಂಡಲವನ್ನು ಮಾಡಿಕೊಂಡು ಪ್ರಧಾನ 9 ನಾಗರನ್ನು ಆವಾಹಿಸಿಕೊಂಡು ಅವರಿಗೆ ಯಥಾಶಕ್ತಿ ಬಲಿಧೂಪಧೂಪಾದಿ ಅರ್ಚನಾದಿಗಳನ್ನು ಮಾಡಿಕೊಂಡು ಅದೇ ಪ್ರಕಾರ 74 ಸಂಕಲ ಪ್ರಧಾನ ನಾಗರನ್ನು ಆವಾಹನೆ ಮಾಡಿಕೊಂಡು ಮಹಾಮಂಡಲಕ್ಕೆ ಆವಾಹನೆ ಮಾಡಿಕೊಂಡು ಅವರಿಗೆ ಯಥಾಶಕ್ತಿ ಜಲದೀಪಧೂಪಾದಿ ಬಲಿ ಅರ್ಚನಾದಿಗಳನ್ನು ಮಾಡಿಕೊಂಡು ನಾಗದೇವರನ್ನು ಕಲ್ಪೋಕ್ತ ಪೂಜೆಯಿಂದ ಸಂತೋಷಗೊಳಿಸಿದ್ದೇವೆ. ಈ ರೀತಿಯಾಗಿ ಮಾಡಿದಲ್ಲಿಗೆ ಆ ದೇವತೆಗಳು ಸುಪ್ರೀತರಾಗ್ತಾರಂತೆ. ಖಾಲಿ ನಾಗದೇವರು ಒಂದು ನಾಗದೇವರು ಮಾತ್ರ ಅಲ್ಲ ಅಂತೆ, ಯಾವುದೆಲ್ಲ ನಾಗ ಸಂಕುಲಗಳುಂಟು ಅದೆಲ್ಲವೂ ಸುಪ್ರೀತವಾಗ್ತದೆ ಅಂತ ಹೇಳಿ ಶಾಸ್ತ್ರವಚನ. ಯಾರೆಲ್ಲ ಅಂತ ಹೇಳಿದ್ರೆ ಬ್ರಹ್ಮಲೋಕ ಸ್ವಲ್ಪ ಶೇಷನಾಗ ಪುರೋಗಮ ಬ್ರಹ್ಮದೇವರ ಹತ್ರ ಶೇಷನಾಗ ಹೇಳುವಂತ ವಿಶೇಷವಾದಂತಹ ನಾಗದೇವರಿದ್ದಾರಂತೆ. ಅಂತಹ ನಾಗದೇವರು ಈ ಸೇವೆಯನ್ನು ಸ್ವೀಕಾರ ಮಾಡ್ತಾರಂತೆ. ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತಂದ್ರೆ ವಿಷ್ಣು ರೂಪೇಣ ಸ್ವೀಕಾರ ಹೋಗಿ ಯಾವ ರೀತಿ ನೈವೇದ್ಯವನ್ನು ಕೊಟ್ಟು ಆ ಮಂಗಳಾರತಿಯನ್ನು ಮಾಡಿದಲ್ಲಿಗೆ ಆ ನೈವೇದ್ಯವನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ ತನ್ನ ಸಾರಭಾಗವನ್ನು ಮಾತ್ರ ಸ್ವೀಕಾರ ಮಾಡ್ತಾರಂತೆ. ಅಂದ್ರೆ ಅದನ್ನು ಆಗ್ರಹಣಿಸುವ ಅದರ ಶ್ವಾಸನೆಯನ್ನು ಆಗ್ರಹಣಿಸುವ ಮೂಲಕ ದೇವರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಹಾಗಾದ ಕಾರಣ ಈ ಸೇವೆಯನ್ನು ಮಾಡಿದಲ್ಲಿಗೆ ಬ್ರಹ್ಮದೇವರಲ್ಲಿ ಇದ್ದಂತಹ ಶೇಷನಾಗರು ಸ್ವೀಕಾರ ಮಾಡ್ತಾರಂತೆ. ನಮಗೆ ಬರುವಂತಹ ದೋಷಗಳು ದುರಿತಗಳಿದ್ರೆ ಎಲ್ಲವನ್ನು ಪರಿಹಾರ ಮಾಡ್ತಾರಂತೆ. ಜಾಗವನ್ನು ಒಳ್ಳೆಯ ರೀತಿಯ ಅನುಗ್ರಹ ಜಾಗಕ್ಕೆ ಬೇಕಾದಂತಹ ಅನುಗ್ರಹವನ್ನು ಅನುಗ್ರಹಿಸಿಕೊಡ್ತಾರಂತೆ. ಅದೇ ಪ್ರಕಾರವಾಗಿ ವಿಷ್ಣು ಲೋಕೇತ ಸರ್ಪ ವಾಸುಕಿ ಪ್ರಮುಖ ಸೇತೆ ಆ ಮಹಾವಿಷ್ಣು ದೇವರ ಹತ್ರ ಹಾಸಿಗೆಯಾಗಿ ಮಾಡಿಕೊಂಡಂತಹ ವಾಸುಕಿ ಇರುವಂತಹ ವಿಶೇಷವಾದಂತಹ ನಾಗದೇವರಿದ್ದಾರಂತೆ. ಅಂತಹ ನಾಗದೇವರು ಅಲ್ಲಿಂದಲೇ ನೋಡಿಕೊಂಡು ನಮಗೆ ಬೇಕಾದ ರೀತಿಯ ಆಶೀರ್ವಾದವನ್ನು ಮಾಡ್ತಾರಂತೆ. ಅದೇ ಪ್ರಕಾರವಾಗಿ ರುದ್ರ ಲೋಕೇತ ಸರ್ಪ ತಕ್ಷಕ ಪ್ರಮುಖ ಸೇತೆ ಈಶ್ವರ ದೇವರ ಹತ್ರ ತಕ್ಷಕ ಹೇಳುವಂತಹ ಕುತ್ತಿಗೆಗೆ ಆಭರಣವಾಗಿ ಧರಿಸಿರತಕ್ಕಂಥ ನಾಗದೇವರು ಇರ್ತಾರಂತೆ. ಈ ರೀತಿಯಾದಂತಹ ಸೇವೆಯನ್ನು ಅವರು ಸಹ ಅಲ್ಲಿಂದಲೇ ಸ್ವೀಕಾರ ಮಾಡ್ತಾರಂತೆ. ಅದೇ ಪ್ರಕಾರವಾಗಿ ಕಾಂಡವಸ್ಯ ಹಾಗೆ ದುರ್ಗಂಧ ಸಮಾಶ್ರಿತ ಕಾಂಡವ ದಹನ ಕಾಲದಲ್ಲಿ ಆ ಯಜ್ಞಯಾಗ ಹೋಮ ಮಾಡ್ತಾರಂತೆ, ಸರ್ಪಯಾಗ ಮಾಡ್ತಾರಂತೆ. ಆ ಸರ್ಪಯಾಗ ಮಾಡುವಂತಹ ಸಮಯದಲ್ಲಿ ಮಂತ್ರವನ್ನು ಹೇಳಿದ ಕೂಡಲೇ ಒಂದೊಂದು ನಾಗರ ಮಂತ್ರವನ್ನು ಹೇಳಿದಾಗ ಅಗ್ನಿಗೆ ಕುಂಡಕ್ಕೆ ಆ ನಾಗದೇವರೆಲ್ಲ ಬೀಳ್ತಾ ಇರ್ತಾರಂತೆ. ಆ ಸಮಯದಲ್ಲಿ ಮಹಾವಿಷ್ಣು ದೇವರನ್ನು ಮುನಿಯ ರೂಪದಲ್ಲಿ ಬಂದು ವಧುವಿನ ರೂಪದಲ್ಲಿ ಬಂದು ಆ ಯಾಗವನ್ನು ನಿಲ್ಲಿಸ್ತಾರೆ. ಆ ಹೊತ್ತಿಗೆ ಹೋದಂತ ನಾಗಗಳು ಅದೇ ಪ್ರಕಾರ ಉಳಿದಂತ ನಾಗದೇವರು ಯಾರೆಲ್ಲ ಇರ್ತಾರೆ ಅವರೆಲ್ಲ ಒಳ್ಳೆಯ ರೀತಿಯಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರಂತೆ. ಅದೇ ಪ್ರಕಾರವಾಗಿ ನಮೋಸ್ತುತೆ ಮಲಯೇ ಚೇತರುವ ಕಲ್ಪಗೋಳಕ ಪ್ರಮುಖ ಸೇತೆ ಹಿಮಾಲಯ ಪರ್ವತ. ನಮ್ಮ ಈ ಭಾರತದಲ್ಲಿರುವಂತಹ ದೊಡ್ಡ ಪರ್ವತ ಯಾವುದು ಅಂತ ಹೇಳಿದ್ರೆ ಹಿಮಾಲಯ ಪರ್ವತ ಅಂತೆ, ಮಲಯ ಪರ್ವತ. ಅಂತಹ ಮಲಯ ಪರ್ವತದಲ್ಲಿ ಅನೇಕ ವಿಧವಾಗಿರತಕ್ಕಂಥ ವಿಷಪೂರಿತ
ವಿಧವಾಗಿರತಕ್ಕಂಥ ಒಳ್ಳೊಳ್ಳೆ ನಾಗದೇವರು ಇರ್ತಾರಂತೆ. ಈ ಸೇವೆಯನ್ನು ಅವರು ಅಲ್ಲಿಂದಲೇ ಸ್ವೀಕಾರ ಮಾಡ್ತಾರಂತೆ. ಅದೇ ಪ್ರಕಾರವಾಗಿ ಧರ್ಮಲೋಕೇತ ಸರ್ಪ ವೈತರನ್ಯಾಸಮಾಶಿತ. ನಮ್ಮ ಈ ದೇಹ ಬಿಟ್ಟು ನಾವು ಮೋಕ್ಷಕ್ಕೆ ಹೋಗ್ತೇವೆ, ಮೇಲೆ ಹೋಗ್ತೇವೆ. ಅದರ ಜೀವ ಬಿಟ್ಟು ಹೋಗುವಂತಹ ಸಮಯದಲ್ಲಿ ಆ ವೈತರಣಿ ನದಿ ಸಿಗ್ತದಂತೆ. ಧರ್ಮಲೋಕದಲ್ಲಿ ಹೋಗುವ ಸಮಯದಲ್ಲಿ ಆ ವೈತರಣಿ ನದಿಯಲ್ಲಿ ಏನಾಗ್ತದೆ, ಅನೇಕ ವಿಧವಾಗಿರತಕ್ಕಂಥ ನಾಗದೇವರೆಲ್ಲ ಇರ್ತಾರಂತೆ. ನಾವು ಒಳ್ಳೊಳ್ಳೆಯ ಕೆಲಸಗಳನ್ನು, ಇಂತಹ ನಾಗದೇವರ ಆರಾಧನೆಯನ್ನು ನಾವು ಜೀವಿತಾವಧಿಯಲ್ಲಿ ಮಾಡಿಕೊಂಡು ಬಂದರೆ ಆ ದೇವರೇನು ಮಾಡ್ತಾರೆ, ಹೋಗ್ಲಿಕ್ಕೆ ದಾರಿ ಮಾಡ್ತಾರಂತೆ. ದಾರಿ ಯಾವ ರೀತಿ ಇರ್ತದೆ ಅಂತಂದ್ರೆ, ಒಂದು ಕೂದಲು ಯಾವ ರೀತಿ ಇರ್ತದೆ, ಕೂದಲನ್ನಷ್ಟೇ ದೊಡ್ಡ ದಾರಿ ಇರ್ತದಂತೆ ನಮಗೆ ಹೋಗ್ಲಿಕ್ಕೆ. ನಾವು ಅನೇಕ ವಿಧವಾಗಿರತಕ್ಕಂಥ ತೊಂದರೆಗಳು, ಆಪತ್ತುಗಳು ನಾಗದೇವರಿಗೆ ಇಲ್ಲದ್ರೆ ಅನೇಕ ವಿಧವಾಗಿರತಕ್ಕಂಥ ಪಾಪಕರ್ಮಗಳೆಲ್ಲ ಮಾಡಿದರೆ ಅದರಿಂದ ಆ ನಾಗದೇವರು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ. ಪುನಃ ಪಾಪವನ್ನು ಪರಿಹಾರ ಮಾಡಿಕೊಂಡು ಬಾ ಅಂತ ಹೇಳ್ತಾರಂತೆ. ಅದೇ ಪ್ರಕಾರವಾಗಿ ಇಂತಹ ಆಶ್ಲೇಷ ಬಲಿದಾನ ನಾಗದೇವರ ಸೇವೆಯನ್ನು ಯಥಾಶಕ್ತಿಯಾಗಿ ಶಕ್ತಿಯಾನುಸಾರ ಭಕ್ತಿಯಾನುಸಾರ ಮಾಡಿದರೆ ಆ ಹೋಗ್ಲಿಕ್ಕೆ ಬೇಕಾದಂತಹ ದಾರಿಯನ್ನು ದೊಡ್ಡದು ಮಾಡ್ತಾರಂತೆ, ಅನುವು ಮಾಡಿಕೊಡ್ತಾರೆ ಅಂತ ಹೇಳಿಕೊಂಡು ಶಾಸ್ತ್ರ ಹೇಳ್ತದೆ. ಅದೇ ಪ್ರಕಾರವಾಗಿ ಏ ಸರ್ಪ ಪರ್ವತೀಯೇಶು ಧರಿಸಂದು ಸಂತಿತ. ನಮ್ಮ ಪರ್ವತದಲ್ಲಿ ಅದೇ ಪ್ರಕಾರ ಹುತ್ತ ಅನೇಕ ವಿಧವಾಗಿರತಕ್ಕಂಥ ಗುಡ್ಡಗಳಲ್ಲಿರುವಂತಹ ನಾಗದೇವರೆಲ್ಲ ಈ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿಕೊಂಡು ಶಾಸ್ತ್ರ ಹೇಳ್ತದೆ. ಗ್ರಾಮೇವ ಯದಿವಾರಣ್ಯ ಏ ಸರ್ಪ ಪ್ರಚರಂತಿ. ಗ್ರಾಮದಲ್ಲಿ ಕಂಡು ಬರುವಂಥದ್ದು, ಇಲ್ಲ ನಮಗೆ ಹೇಳಿದಾಗ ಇಂತಹ ನಾಗ ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಅಂತ ನಾವು ಕೇಳ್ತೇವೆ. ಇದರಿಂದೆಲ್ಲ ನಾಗದೇವರು ಸ್ವೀಕಾರ ಮಾಡ್ತಾರಂತೆ. ಅದೇ ಪ್ರಕಾರ ಕಂಡು ಬರುವಂತಹ ಹುತ್ತದಲ್ಲಿ, ಬಿಲದಲ್ಲಿ, ಅದೇ ಪ್ರಕಾರವಾಗಿ ಮನೆ ಹತ್ತಿರದಲ್ಲ, ಮನೆಯ ಪರಿಸರದಲ್ಲೆಲ್ಲ ಓಡಾಡುವಂತಹ ನಾಗದೇವರು ಯಾರೆಲ್ಲ ಇರ್ತಾರೆ ಅವರೆಲ್ಲ ಈ ಸೇವೆಯನ್ನು ಸ್ವೀಕಾರ ಮಾಡ್ತಾರಂತೆ. ಅದೇ ಪ್ರಕಾರವಾಗಿ ರಸಾತಲೈತೆ ಏ ಸರ್ಪ ಅನಂತಾದ್ಯ ಮಹಾಬಲ. ರಸಾತಲ ಅಂತ ಹೇಳಿದ್ರೆ ಭೂಮಿಯ ಅಡಿಯಲ್ಲಿರುವಂತಹ ನಾಗದೇವರಂತೆ. ಈ ಹೆಡೆಯನ್ನು ಹೆಚ್ಚಿಕೊಂಡು ಭೂಮಿಯನ್ನು ಕಾದುಕೊಂಡಿರ್ತಾರಂತೆ. ಈ ನಾಗದೇವರ ಆರಾಧನೆ ಮಾಡಲಿಕ್ಕೆ ಬೇಕಾದಂಥ ನಾಗನ ಪೂಜೆ, ಆರಾಧನೆ, ಬಲಿದಾನ ಇತ್ಯಾದಿ ಉತ್ಸವಾದಿಗಳನ್ನೆಲ್ಲ ನಾಗದೇವರಿಗೆ ಮಾಡಿದರೆ ಆ ನಾಗದೇವರು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಶಾಸ್ತ್ರವಚನ. ಅದೇ ಪ್ರಕಾರವಾಗಿ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ಪುರಸರವಾಗಿ ನಾಗ ತಂಬಿಲವನ್ನು ಮಾಡಿದ್ದೇವೆ. ಐದು ಬಗೆಯ ಸುವಸ್ತುಗಳನ್ನು ಹಾಕಿಕೊಂಡು ಅಭಿಷೇಕ ಮಾಡಿಕೊಂಡು ನಾವು ಆ ನಾಗದೇವರಿಗೆ ತಂಬಿಲ ಸೇವೆಯನ್ನು ಕೊಟ್ಟಿದ್ದೇವೆ. ಈ ಪಂಚಾಮೃತ ಹಾಕುವುದು ಯಾಕೆ ಅಂತ ಹೇಳಿದ್ರೆ ಇದು ಬಗೆಯ ವಿಶೇಷವಾದಂತಹ ಶಕ್ತಿ ಅಂತೆ. ಹಾಲಿನಲ್ಲಿ ವೈಜ್ಞಾನಿಕವಾದಂತಹ ಒಂದು ಸತ್ವ ಉಂಟು. ಅದೇ ಪ್ರಕಾರ ಜೇನು, ತುಪ್ಪ, ಮೊಸರು, ಸಿಯಾಳ ಈ ರೀತಿಯಾದಂತಹ 5 ಬಗೆಯ ಸಕ್ಕರೆ ಇತ್ಯಾದಿ 5 ಬಗೆಯ ದ್ರವ್ಯಗಳನ್ನು, ಮಧುರವಾಗಿರತಕ್ಕಂಥ ದ್ರವ್ಯವನ್ನು ನಾವು ನಾಗದೇವರಿಗೆ ಅಭಿಷೇಕ ಮಾಡ್ತೇವೆ. ಅಭಿಷೇಕ ಮಾಡಿದಂತಹ ವಸ್ತು ಏನಾಗ್ತದೆ, ಭೂಮಿಗೆ ಹೋಗ್ತದಂತೆ. ಭೂಮಿಯಲ್ಲಿ ಈಗ ಏನಾಗಿದೆ, ಅನೇಕ ವಿಧವಾಗಿರತಕ್ಕಂಥ ವಿಷ ತುಂಬಿದಂತಹ ಮಣ್ಣು ಇರ್ತದಂತೆ. ಅದೇ ಪ್ರಕಾರ ಹಾಲಿನಿಂದ ವಿಷವನ್ನು ತೆಗೆಯುವಂತಹ ಶಕ್ತಿ ಉಂಟಂತೆ. ಅದೇ ಪ್ರಕಾರ ಹಾಲು, ಜೇನು, ತುಪ್ಪ, ಸಕ್ಕರೆ, ಅದೇ ಪ್ರಕಾರ ಹಣ್ಣು, ಸಿಯಾಳ ಈ 5 ಬಗೆಯಲ್ಲಿ ಸಹ ಅನೇಕ ವಿಧವಾಗಿರತಕ್ಕಂಥ ವೈಜ್ಞಾನಿಕವಾದಂತಹ ಒಂದು ಸತ್ತು ಇರ್ತದಂತೆ. ಅದೇನಾಗ್ತದೆ, ಭೂಮಿ ಅಡಿಗೆ ಹೋಗ್ತದೆ. ಭೂಮಿಯಲ್ಲಿರುವಂತಹ ವಿಷವು ತೆಗೆದು ಮಣ್ಣು ಒಳ್ಳೆಯ ರೀತಿಯಲ್ಲಿ ಸಿಗ್ತದಂತೆ. ಅದೇ ಪ್ರಕಾರವಾಗಿ ಮಣ್ಣನ್ನು ನಮಗೆ ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ಮಾಡಲಿಕ್ಕೆ, ಕೃಷಿ ಮಾಡಲಿಕ್ಕೆ ಬೇಕಾದಂತಹ ಯೋಗ್ಯತೆಯನ್ನು ಕೊಡ್ತಾರಂತೆ. ಯಾಕೆಂದ್ರೆ ಮಣ್ಣು ವಿಷಯ ಇದ್ರೆ ಅದು ಕೃಷಿ ಮಾಡಲಿಕ್ಕೆ ಅನುಕೂಲ ಆಗುವುದಿಲ್ಲ. ಹಾಗಾದ ಕಾರಣ ಮಣ್ಣು ಒಳ್ಳೆಯ ಪರಿಪೂರ್ಣ ಸಂಪದ್ಭರಿತವಾದಂತಹ ಒಂದು ಕೃಷಿ ಮಾಡಬೇಕು ಅಂತಂದ್ರೆ ಆ ಮಣ್ಣು ಪರಿಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಸಿಗಬೇಕು. ಆ ಒಳ್ಳೆಯ ರೀತಿಯಲ್ಲಿ ಮಣ್ಣು ಸಿಗಬೇಕೆಂದರೆ ಭೂಮಿ ಪರಿಸರ ಒಳ್ಳೆಯದಾಗಬೇಕಂತೆ. ಅದೇ ಪ್ರಕಾರ ಪಂಚಾಮೃತ ಅಭಿಷೇಕ ಮಾಡಿದಂತಹ ಸೊತ್ತುಗಳೇನು ಭೂಮಿಗೆ ಹೋಗ್ತದೋ ಭೂಮಿಯಲ್ಲಿರುವಂತಹ ವಿಷವು ತೆಗೆದು ಅಮೃತವು ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿಕೊಂಡು ಶಾಸ್ತ್ರ ಹೇಳ್ತದೆ. ಈ ರೀತಿಯಾಗಿ ಪಂಚಾಮೃತ ಅಭಿಷೇಕ ಮಾಡಿದ್ರೆ ವಿಶೇಷವಾದಂತಹ ಫಲ ಅಂತೆ. ಅದೇ ಪ್ರಕಾರ ಆಶ್ಲೇಷ ಬಲಿದಾನ 74 ಸಂಕುಲ ಪ್ರಧಾನ ದೇವರಿಗೂ 9 ಪ್ರಧಾನ ದೇವರಿಗೂ, ಅದೇ ಪ್ರಕಾರವಾಗಿ ನಾವು ಸರ್ಪ ಸಂಸ್ಕಾರ ಮಾಡಿದಂತಹ ಮೃತನಾಗನಿಗೂ ಗೊತ್ತಿಲ್ಲದೋ ಮಾಡತಕ್ಕಂತಹ ದೋಷ ದುರಿತಾದಿಗಳು ಪರಿಹಾರ ಮಾಡಲಿಕ್ಕೆ ಯಥಾಶಕ್ತಿ ಬಲಿದಾನವನ್ನು ಮಾಡಿದ್ದೇವೆ. ಆ ಬಲಿದಾನದಿಂದ ಸಂತುಷ್ಟರಾಗಿ ನಾಗಕೇಲಿ ದರ್ಶನ, 2 ನಾಗರನ್ನು ಒಟ್ಟಾಗಿ ಕಂಡ್ರೆ ಅದರಿಂದ ನಾಗದೋಷಗಳು ಬರ್ತದಂತೆ. ಧನುಷ್ಟೋತ್ಕಿಲನ, ನಾಗನ ಹಲ್ಲನ್ನು ತೆಗೆದು ಮಾರಿದ್ರೆ ಅದರಿಂದ ನಾಗದೋಷ ಬರ್ತದಂತೆ. ವಿಷವನ್ನು ಮಾರುವುದು, ನಾಗನನ್ನು ಬಂಧನದಲ್ಲಿರುವುದು. ಅದೇ ಪ್ರಕಾರ ನಾವು ಕಟ್ಟಡ ನಿರ್ಮಾಣ ಮಾಡುವಾಗ ಅನೇಕ ವಿಧವಾಗಿರತಕ್ಕಂಥ ದುರಿತಾದಿಗಳು ಅದಕ್ಕೆ ಆಗಿದ್ರೆ, ಹುತ್ತಕ್ಕೆ ಆಗಿದ್ರೆ, ಮಣ್ಣಿಗೆ ಆಗಿದ್ರೆ, ಮಣ್ಣಿನಿಂದ ನಮಗೇನಾದರೂ ತೊಂದರೆಗಳಾಗಿದ್ರೆ, ಅದರಿಂದ ನಾಗನಿಗೆ ಏನಾದರೂ ದೋಷಗಳು ಬಂದಿದ್ರೆ, ನಾಗನ ದೋಷಗಳು ನಮಗೆ ಬಂದಿದ್ರೆ ಅದರಿಂದ ನಾಗ ದೋಷಗಳು ಬರ್ತದಂತೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಬೇಕಾಗಿ ಈ ರೀತಿಯಾದಂತಹ ವಿಶೇಷವಾದಂತಹ ಸೇವೆಯನ್ನು ಮಾಡಿದರೆ ಆ ದೇವರೆಲ್ಲ ಸುಪ್ರೀತರಾಗಿ ಜಾಗವನ್ನು, ಅದೇ ಪ್ರಕಾರ ನಾವು ಮಾಡುವಂತಹ ವ್ಯವಹಾರಕ್ಕೆ, ನಾವು ಮಾಡುವಂತಹ ದೇವತಾ ಕೆಲಸಕ್ಕೆ ಪರಿಪೂರ್ಣವಾದಂತಹ ಅನುಗ್ರಹ ಮಾಡಿಕೊಡ್ತಾರೆ ಎಂದು ಹೇಳುವ ಶಾಸ್ತ್ರವಚನ. ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಭಕ್ತಿಯಿಂದ, ಶ್ರದ್ಧೆಯಿಂದ ಮಂಡಲ ಮಧ್ಯದಲ್ಲಿ ಯಥಾಶಕ್ತಿ ಧ್ಯಾನವಾಹನಾದಿ ಷೋಡಶೋಪಚಾರ ಪೂಜೆ, ಯಥಾಶಕ್ತಿ ಪೀಠ ಪೂಜೆ, ಕಲ್ಪೋಕ್ತ ಪೂಜೆ, ಪತ್ರ ಪೂಜೆ, ಪುಷ್ಪ ಪೂಜಾದಿಗಳನ್ನು ಮಾಡಿಕೊಂಡು ಅಷ್ಟೋತ್ತರ ರತನಾಮಾದಿ ಅರ್ಚನೆಗಳನ್ನು ಮಾಡಿಕೊಂಡು ನೈವೇದ್ಯವನ್ನು ನಿವೇದನೆ ಮಾಡಿ ಅದೇ ಪ್ರಕಾರ ನಾಗನಿಗೆ ವಿಶೇಷವಾದಂತಹ ಬಲಿದಾನವನ್ನು ಮಾಡಿದ್ದೇವೆ. ಆ ಬಲಿದಾನವನ್ನು ಮಾಡಿದಲ್ಲಿಗೆ ನಾಗದೇವರು ಸುಪ್ರೀತರಾಗಿ ನಾವು ಕೊಟ್ಟಂತಹ ಸೇವೆಯಿಂದ ಯಾವುದೇ ವಿಧವಾಗಿರತಕ್ಕಂತಹ ಭಕ್ತಿ ಲೋಪ, ಕ್ರಿಯಾಲೋಪ, ಶ್ರದ್ಧಾಲೋಪ, ಕಾಲಲೋಪ, ದ್ರವ್ಯಲೋಪಾದಿಗಳಿದ್ರೆ ಎಲ್ಲವನ್ನು ಕ್ಷಮಾಸ್ವರೂಪಿಯಾಗಿರತಕ್ಕಂಥ ಭಗವಂತ ತನ್ನ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡಿಕೊಂಡು ಬರತಕ್ಕಂಥ ಕಷ್ಟಗಳು, ನಷ್ಟಗಳು, ದುರಿತಗಳು, ಅದನ್ನೆಲ್ಲ ಪರಿಹಾರ ಮಾಡಿ ಈ ಸೇವೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಬರತಕ್ಕಂಥ ಸರ್ಪ ಕೋಪಶಾಪಾದಿಗಳು ಇಹಜನ್ಮನಿ, ಪೂರ್ವಜನ್ಮನಿ, ಜನ್ಮಾಂತರವ ಈ ಸರ್ಪದೋಷಗಳು ಹೇಗೆ ಅಂತ ಹೇಳಿದ್ರೆ ನಾವು ಮಾಡಬೇಕು ಅಂತಿಲ್ಲ, ನಮ್ಮ ಹಿರಿಯರು ಮಾಡಿದ್ರು ಸಾಕಂತೆ. ನಮ್ಮ ಮನೆಯಲ್ಲಿ ಮಾಡುವಂಥ ಕೆಲಸದವ ಮಾಡಿದ್ರು ಅದನ್ನು ದುರಿತಗಳು ಮಾಡಿದರೆ ಅದರಿಂದ ನಮಗೆ ದೋಷಗಳು ಬರ್ತದಂತೆ. ಅದೇ ಪ್ರಕಾರವಾಗಿ ಹಿರಿಯರು ಮಾಡಿದಂಥ ಆಸ್ತಿಯಿಂದ ಮಕ್ಕಳು ಯಾವ ರೀತಿಗೆ ಪಾಲನ್ನು ಪಡೆದು ಶಿಕ್ಷಣ ಸಮೃದ್ಧ
ಮಾಡ್ತಾರೋ ಅದೇ ರೀತಿಯಾಗಿ ಅವರು ಮಾಡಿದಂತಹ ಪಾಪದ ಫಲಗಳು ಮಕ್ಕಳಿಗೂ ಪ್ರಾಪ್ತಿಯಾಗ್ತದಂತೆ. ಆ ಮಕ್ಕಳಿಗೆ ಪ್ರಾಪ್ತಿಯಾಗುವಂತಹ ದೋಷಗಳು ಪರಿಹಾರ ಮಾಡುವುದು ಯಾವ ರೀತಿ? ಈ ರೀತಿಯಾದಂತಹ ಆರಾಧನೆಯಿಂದ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಅದೇ ಪ್ರಕಾರವಾಗಿ ಗೊತ್ತಿದ್ದು ಗೊತ್ತಿಲ್ಲದೆಯೋ ಅದೇ ಪ್ರಕಾರವಾಗಿ ಅಭಿವೃದ್ಧಿ ಮಾಡುವಂತಹ ಸಮಯದಲ್ಲಿ ಏನಾದರೂ ತೊಂದರೆಗಳು, ಆಪತ್ತುಗಳು, ಪ್ರತಿಬಂಧಕಗಳು ಬಂದಿದ್ದರೆ ಅದೆಲ್ಲವನ್ನು ಪರಿಹಾರ ಮಾಡಲಿಕ್ಕೆ ಮೂಲನಾಗದೇವರ ಸನ್ನಿಧಿಯಲ್ಲಿ ಯಥಾಶಕ್ತಿ ಆ ಅಶ್ಲೇಷ ಬಲಿದಾನವನ್ನು ಕೊಟ್ಟಿದ್ದೇವೆ. ಕೊಟ್ಟಂತಹ ಸೇವೆಯನ್ನು ದೇವತೆಗಳು ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡಿಕೊಂಡು ಮುಂದಕ್ಕೆ ಅಭಿವೃದ್ಧಿಯ ಪಥಕ್ಕೆ ಬೇಕಾದಂತಹ ಯಾವುದೇ ಒಂದು ವಿಧವಾಗಿರತಕ್ಕಂಥ ವಿಘ್ನವಿಡ್ಡೋರಿಗಳು, ಅಡ್ಡಿ ಆತಂಕಗಳು, ಸಮಸ್ಯೆಗಳಿಲ್ಲದೆ ಪರಿಪೂರ್ಣವಾಗಿ ಸಂಕಲ್ಪ ಮಾಡಿದ ಪ್ರಕಾರವಾಗಿ ದೇವತಾ ಕೆಲಸದಲ್ಲಿ ಭಾಗಿಯಾಗುವಂತಹ ಶಕ್ತಿಯನ್ನು, ಭಕ್ತಿಯನ್ನು, ಸಾಮರ್ಥ್ಯವನ್ನು ದೇವರು ಅನುಗ್ರಹಿಸಿ ಎಲ್ಲರೂ ಒಗ್ಗಟ್ಟಿನಿಂದ, ಒಮ್ಮತದಿಂದ ಆ ಅಭಿವೃದ್ಧಿಯ ಮಾರ್ಗಕ್ಕೆ ಒಂದೇ ಮನಸ್ಸಿನಲ್ಲಿ ಇದ್ದುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು, ಭಕ್ತಿಯನ್ನು, ಸಾಮರ್ಥ್ಯವನ್ನು ಅದೇ ಪ್ರಕಾರವಾಗಿ ಮಹಾಲಿಂಗೇಶ್ವರ ದೇವರ ಅನುಗ್ರಹ, ಆ ನಾಗದೇವರ ಆಶೀರ್ವಾದ ಸಂಪೂರ್ಣ ನಾವು ಮಾಡುವಂತಹ ಕೆಲಸಕ್ಕೆ ಅನುಗ್ರಹಿತವಾಗಿ ಹೋದಲ್ಲಿ ಬಂದಲ್ಲಿ ಜಯ, ಉನ್ನತಿಯ ಸ್ಥಾನಮಾನ, ನಾವು ಮಾಡಿಕೊಂಡು ಬರತಕ್ಕಂತಹ ಉದ್ಯೋಗಾದಿ ಸಕಲ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು, ಯಶಸ್ಸನ್ನು, ಕೀರ್ತಿಯನ್ನು, ಭಕ್ತ ಜನರ ಮನಸ್ಸಿನ ಅಭೀಷ್ಟಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಅನುಗ್ರಹಿಸಿಕೊಟ್ಟು ಇದೇ ಪ್ರಕಾರ ಹಿತೋಪಿ ದ್ವಾರ ಯಥಾಶಕ್ತಿಯಾಗಿ ಬೇಕಾದ ರೀತಿಯಲ್ಲಿ ಭಕ್ತರ ಜನರು ಬಂದು ಈ ದೇವತಾ ಸೇವೆಯಲ್ಲಿ ಭಾಗಿಯಾಗುವಂತಹ ಶಕ್ತಿಯನ್ನು, ಭಕ್ತಿಯನ್ನು, ಸಾಮರ್ಥ್ಯವನ್ನು ಪರಮಾತ್ಮನ ಅನುಗ್ರಹಿಸಿಕೊಟ್ಟು ಮುಖ್ಯವಾಗಿ ಆರೋಗ್ಯ, ಆಯುಷ್ಯ, ನೆಮ್ಮದಿಯ ಜೀವನಕ್ಕೆ ಬೇಕಾದಂತಹ ಪರಿಪೂರ್ಣವಾದಂತಹ ಆ ದೇವತಾ ಅನುಗ್ರಹ ಪ್ರಾಪ್ತಿ ಮಾಡಿ ಮುಂದಕ್ಕೆ ಒಳ್ಳೆಯದಾಗಿದೆ ಹೇಳುವಂತಹ ಮಾತನ್ನು ಅನುಗ್ರಹಿಸಿ ಎಲ್ಲರನ್ನು ಸದಾಕಾಲ ಕಾದು ಸಂರಕ್ಷಣೆ ಮಾಡಿ ಕಾಪಾಡಿಕೊಂಡು ಬರತಕ್ಕಂತಹ ಬಹುಭಾರದ ಪುಣ್ಯ ಕೀರ್ತಿ ನಾವು ನಂಬಿಕೊಂಡು ಬರತಕ್ಕಂತಹ ಆರಾಧ್ಯ ಮೂರ್ತಿಯಾಗಿರತಕ್ಕಂತಹ ಪರಿವಾರ ಸಮೇತವಾಗಿರತಕ್ಕಂತಹ ಮಹಾಲಿಂಗೇಶ್ವರನಿಗೂ ಇವತ್ತಿನ ದಿವಸ ವಿಶೇಷವಾಗಿ ಆರಾಧನೆ ಮಾಡಿದಂತಹ ಆ ಅಷ್ಟಗುಣ ನಾಗರಾಜನ ದಿವ್ಯ ಪಾದಾರವಿಂದಕ್ಕೆ ಸೇರಲಿ ಎಂದುಕೊಂಡು ಪ್ರಸನ್ನ ಕಾಲದಲ್ಲಿ ದೇವರ ಹತ್ರ ಸ್ವಾಮಿ ಅಂತ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ ನಮೋ ಅಸ್ತು ಸರ್ಪೇಭ್ಯೋ ಏಕೇತ ಪೃಥ್ವೇ ಮನೋ ಯೇ ಅಂತರಿಕ್ಷೇ ದೇವತೆಭ್ಯ ಸರ್ಪೇಭ್ಯೋ ನಮಃ ಸಹಸ್ರ ಶೀರ್ಷಂ ವಿದತೆ ಕುಂಡಲಂ ಪೀತಾಂಬರಂ ಧೂಮ್ರ ಸಹಸ್ರಲೋಚನಂ ಉದಾರ ವೀರ್ಯಂ ಶತಮಸ್ತಕಾರಂ ನಮಾಮಿನಂತಂ ಭುವನೇಕನಾಥಂ ಅಷ್ಟಗುಣ ನಾಗರಾಜಾಯ ಮಹಾಮನಸೋ ಭೀಷ್ಟ ಪ್ರಾರ್ಥನೆ ಪ್ರೇತದು ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂಬವಸೋಃ ಅನಂತ ಪುಣ್ಯವರದ ಶಾನಿಮ್ರೇತಮೇ ಪ್ರೇತದು ನೀರು ಹಾಕಿ ಅನಂತ ಪುಣ್ಯವರದ ಶಾನಿಮ್ರೇತಮೇ ಪ್ರೇತದು ಹಿರಣ್ಯಗರ್ಭಗರ್ಭಸ್ಥಂ ದೀರ್ಘಾಯುಷ್ಯಾಭಿವೃದ್ಧಿರಸ್ತು ದಕ್ಷಿಣಾಂ ಪ್ರತಿಪಾದ್ಯಂ ದಾನ ಸಂಗತ ಫಲ ಸಿದ್ಧಿರಸ್ತು. ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯಭ್ಯೋ ನಮಃ ಶನೇಭ್ಯಃ ರಾಮದೇವಾನ್ ಶುಕ್ರಮಾಜಾಯ ಸಮಸಮಾರಕ್ಷ ದೇವಾಃ ಸರ್ವೇಭ್ಯೋ ದೇವೇಭ್ಯೋ ನಮಃ. ಮಹಾತೃಷ್ಣೋ ಪರಮಂ ಪದಂ ಸದಾ ಪಶ್ಯಂತುರ್ಯಾಃ ದೇವಿ ದಕ್ಷಿಣಾಂ ಪ್ರಾಸೋ ವಿಷ್ಣೋ ಜಾಗರಂ ಸಂಜನೆ ವಿಷ್ಣೋ ಪರಮಂ ಪದಂ ವಿಷ್ಣೋ ಅನುಗ್ರಹ ಮಾಡಿಕೊಡ್ತಾರೆ ಅಂತ ಶಾಸ್ತ್ರ ವಚನ. ಅದೇ ಪ್ರಕಾರವಾಗಿ ನಮ್ಮ ದೇವರ ಸೇವೆ ಆನಂದ ಮಾಡುವಂಥ ಒಂದು ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಇದರ ಉದ್ದೇಶವಾಗಿ ಅಭಿವೃದ್ಧಿಯ ವಾತಾವರಣವನ್ನು ನಿರ್ಮಿತವಾಗಬೇಕು ಹೇಳುವಂಥ ಒಂದು ಸಂಕಲ್ಪ ಎಲ್ಲವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಪ್ರಗತಿಯ ದಾರಿಯಲ್ಲಿ ಹೋಗಲಿಕ್ಕೆ ಬೇಕಾದಂಥ ಆ ಯೋಗ್ಯತೆಯನ್ನು ಪರಮಾತ್ಮನ ಅನುಗ್ರಹಿಸಿಕೊಟ್ಟು ಬೇಕಾದ ರೀತಿಯಲ್ಲಿ ನಮಗೆ ಮುಂದಕ್ಕೆ ಹಿಂದಕ್ಕೆ ನಿಂತುಕೊಂಡು ಪ್ರೇರೇಪಣೆ ಕೊಡುವಂಥ ಶಕ್ತಿಗಳ ಅನುಗ್ರಹಿತವಾಗಬೇಕು ಹೇಳುವಂಥ ಒಂದು ಸಂಕಲ್ಪದ ಪ್ರಕಾರವಾಗಿ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಪರಿವಾರ ಸಮೇತವಾಗಿರತಕ್ಕಂಥ ದೇವತೆಗಳನ್ನು ಎಲ್ಲರನ್ನು ಆರಾಧಿಸಿಕೊಂಡು ಅವರ ಅನುಗ್ರಹವನ್ನು ಪಡೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರಲು ಹೊಂದಿಕೊಂಡು ನಗರ ಜನರ ಪ್ರೋತ್ಸಾಹ ಅದೇ ಪ್ರಕಾರ ಆಶೀರ್ವಾದ ದೇವರ ಆಶೀರ್ವಾದ ಮುಂದಕ್ಕೆ ನಿಮ್ಮ ಆಡಳಿತ ಮಂಡಳಿಯಲ್ಲಿ ಎಲ್ಲರಿಗೂ ಇಟ್ಟುಕೊಂಡು ಬರತಕ್ಕಂಥ ಎಲ್ಲ ವಿಧವಾದ ವಿಘ್ನವಿಡ್ಡೋರೆಗಳೆಲ್ಲ ಪರಿಹಾರ ಮಾಡಿ ಸಂಕಲ್ಪ ಯಾವ ರೀತಿಯಾಗಿ ಉಂಟು ಮುಂದಕ್ಕೆ ಹೋಗಬೇಕು ಒಂದು ಸಂಕಲ್ಪ ಉಂಟು ಆ ಸಂಕಲ್ಪದ ಪ್ರಕಾರದ ನಿರ್ವಿಘ್ನವಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯನ್ನು, ಭಕ್ತಿಯನ್ನು, ಸಾಮರ್ಥ್ಯವನ್ನು, ಆರೋಗ್ಯ, ಆಯುಷ್ಯ, ನೆಮ್ಮದಿ ಎಲ್ಲರೂ ಒಗ್ಗಟ್ಟಿನಿಂದ, ಒಮ್ಮತದಿಂದ, ಬಾಂಧವ್ಯದಿಂದ ಕೆಲಸ ಕಾರ್ಯ ಮಾಡಲಿಕ್ಕೆ ಬೇಕಾದಂಥ ದೇವರ ಸೇವೆ ಮಾಡಲಿಕ್ಕೆ ಬೇಕಾದಂಥ ಯೋಗ್ಯತೆಯನ್ನು ಹೆಚ್ಚಿನ ಭಕ್ತರು ಬಂದು ಒಳ್ಳೆಯ ದೇವರ ಆಶೀರ್ವಾದವನ್ನು ಸದಾ ಪಡೆದುಕೊಂಡು ಮುಂದಕ್ಕೆ ಒಳ್ಳೆಯದಾಗಿದೆ ಹೇಳುವಂಥ ಮಾತನ್ನು ವಹಿಸಿ ಎಲ್ಲರನ್ನು ಸದಾಕಾಲ ಕಾದು ಸಂರಕ್ಷಣೆ ಮಾಡಿ ಕಾಪಾಡಿಕೊಂಡು ಬರಲಿ ಎಂದಿರುವಂಥ ದೇವರ ಹತ್ರ ಪ್ರಾರ್ಥಿಸಿಕೊಂಡು ಮಾಡಿದಂಥ ಪೂಜೆ ಪ್ರಸಾದವನ್ನು ಸ್ವಾಮಿ ದೇವರೇ ಧನ ಕನಕ ಸಮೃದ್ಧಿ ಧಾನ್ಯ ಪಶುವಾಭಿವೃದ್ಧಿ ಪರಿಜನ ಪರಿವೃದ್ಧಿ ನಿತ್ಯ ಸಮೃದ್ಧಿ ಮನಸ್ಸಿ ವಚಸ ಶುದ್ಧಿ ನಿತ್ಯ ಶಾಶ್ವತಿಂಚ ಭಯಭಾವದ ವೃದ್ಧಿ ನಿತ್ಯ ಮಾಂಗಲ್ಯವೃದ್ಧಿ ದೇವತಾ ಪ್ರಸಾದ ಸಿದ್ಧಿರಸ್ತು ದೀರ್ಘಾಯುಷ್ಯಾಭಿವೃದ್ಧಿರಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು. ಕಾಣಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಕಂಡಿದೆ. ಅರ್ಚಕರಿಂದ, ನೌಕರರಿಂದ, ಭಕ್ತಾಭಿಮಾನಿಗಳು, ಆಡಳಿತವರು ಎಲ್ಲ ಸೇರಿ ಮುಷ್ಟಿ ಕಾಣಿಕೆ ಹಾಕಬೇಕು ಅಂತ ಕಂಡಪಡೆಯಿಂದ ಬೇಡ. ಇವತ್ತು ನಾವು ಆ ಸೇವೆಯನ್ನು ಕೊಡುವಲ್ಲಿಗೆ ಮಹಾಲಿಂಗೇಶ್ವರ ಸಂತೃಪ್ತನಾಗಿ ಮುಂದಕ್ಕೆ ನಮಗೆಲ್ಲರಿಗೂ ಕೂಡ ಸಮಸ್ತ ಭಕ್ತಜನ ಸಮೂಹಕ್ಕೂ ಕೂಡ ಬರತಕ್ಕಂಥ ಯಾವುದೇ ರೀತಿಯ
ತನ್ನಿಮಿತ್ತದಿಂದ ದುರ್ನಿಮಿತ್ತಗಳು ಅಥವಾ ಯಾವುದೇ ದುರಿತ ಅವಘಡಗಳು ಅಥವಾ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದಂತಹ ತಪ್ಪು ಒಪ್ಪುವುದಿದ್ದಲ್ಲಿ ಎಲ್ಲ ರೀತಿಯ ದೋಷಗಳು ಆ ಮಹಲ್ಗೀಶ್ವರನ್ನು ಆದಷ್ಟು ಬೇಗ ಅದನ್ನು ನಿವಾರಣೆ ಮಾಡಿಕೊಂಡು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತಹ ಶಕ್ತಿ ಚೈತನ್ಯ ಯೋಗ ಭಾಗ್ಯವನ್ನು ಕೂಡ ನಮ್ಮ ಸಮಿತಿ ಅಥವಾ ಎಲ್ಲ ಭಕ್ತವೃಂದಕ್ಕೂ ಅನುಗ್ರಹಿಸಿ ದೇವತಾ ಸತ್ಕಾರ್ಯದಲ್ಲಿ ತೊಡಗಿಸಿಕೊಂಡು
ಶ್ಲೇಷ ಬಲಿ ಸೇವೆಯನ್ನು ಮೂಲ ಸನ್ನಿಧಿಯಲ್ಲಿ ಅರ್ಪಿಸಿ ಯಥಾಶಕ್ತಿ ಬ್ರಹ್ಮಚಾರಿ ಆರಾಧನೆಯನ್ನು ಮಾಡಿಕೊಂಡು ಶತರುದ್ರಾಭಿಷೇಕ 11 ಸಲ ಆ ರುದ್ರವನ್ನು ಎಲ್ಲ ಒಪ್ಪಿದರು 11 ಸಲ ಹೇಳಿ ಮಾಡತಕ್ಕಂಥ ಅಭಿಷೇಕ ಈಶ್ವರನು ಅಭಿಷೇಕ ಪ್ರಿಯ ಅಂತಹ ಈಶ್ವರನಿಗೆ 100 ಸಲ ಆ ಅಭಿಷೇಕಾದಿಗಳನ್ನು ಮಾಡಿ ನೈವೇದ್ಯ ಕೊಟ್ಟು ಅವರನ್ನು ಸಂತೋಷಗೊಳಿಸಿದ್ದೇವೆ. ಆ ಕೊಟ್ಟಿರತಕ್ಕಂಥ ಸೇವೆಯಿಂದ ಮಹಾಲಿಂಗೇಶ್ವರ ಸಂತೋಷನಾಗಿ ನಾವಾಗಲಿ ನಮ್ಮ ಹಿರಿಯ ಹಿಂದಿನ ಕಮಿಟಿ ಅದಕ್ಕಿಂತ ಹಿಂದಿನ ಕಮಿಟಿ ಬ್ರಹ್ಮಕಲಶದ ನಂತರ ಯಾವುದೇ ಗೊತ್ತಿದ್ದು ಗೊತ್ತಿಲ್ಲದ ಮಾಡತಕ್ಕಂತಹ ತಪ್ಪುಗಳಿದ್ದರೆ ಅದಕ್ಕೆಲ್ಲ ಕ್ಷಮೆ ಕೊಟ್ಟು ಹಾಗೆ ಪ್ರಾಯಶ್ಚಿತ್ತ ರೂಪವಾಗಿ ಇಷ್ಟೆಲ್ಲ ದೇವತಾ ಕಾರ್ಯವನ್ನು ಮಾಡಿ ಮುಷ್ಟಿ ಕಾಣಿಕೆಯನ್ನು ಅರ್ಪಿಸಿದೊಂದಿಗೆ ಆ ಮಹಾಲಿಂಗೇಶ್ವರ ಎಲ್ಲ ದೋಷವನ್ನು ಪರಿಹಾರ ಮಾಡಿ ಮುಂದೆ ಆಗತಕ್ಕಂಥ ಅಭಿವೃದ್ಧಿ ಕಾರ್ಯಕ್ಕೆ ಅನ್ಯರಿಂದ ಅದೇ ರೀತಿಯಾಗಿ ಪ್ರಜನರಿಂದ ಬರತಕ್ಕಂಥ ತೊಂದರೆಗಳು ಆಪತ್ತುಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು ನಮ್ಮೆಲ್ಲರ ಮನಸ್ಸೋಪಿಷ್ಟನ್ನು ಅನುಗ್ರಹ ಮಾಡಿ ಮುಂದೆ ಆಗತಕ್ಕಂಥ ಜಾತ್ರೋತ್ಸವ ಯಾವುದೇ ವಿಘ್ನಾದಿಗಳು ಕಷ್ಟ ನಷ್ಟಾದಿಗಳು ಇಲ್ಲದೆ ಉತ್ತಮ ರೀತಿಯಲ್ಲಿ ಆಗುವಾಗೆ ಮಹಾಲಿಂಗೇಶ್ವರ ಅನುಗ್ರಹ ಮಾಡಿ ಎಲ್ಲ ಸತ್ಕರ್ಮದ ಸಂಪೂರ್ಣ ಫಲವನ್ನು ಅನುಗ್ರಹಿಸಿ ಎಲ್ಲರನ್ನು ಕಾಪಾಡತಕ್ಕಂತಹ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರಿಗೆ ಸೇರಿಸುವ ಹರ ಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠರ್ಮೋಸ್ತುತೆ ಶ್ರೀ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಆಗುವ ಸಂದರ್ಭದಲ್ಲಿ ಶಾಸಕರು ತಾಂಬೂಲ ಪ್ರಶ್ನೆಯನ್ನು ಇಡಲಿಕ್ಕೆ ಹೇಳಿದರು. ಅದರ ಮುಖಾಂತರ ನಾವು ನಿಟ್ಟೆ ಪ್ರಸನ್ನಾಚಾರ್ಯ ನೇತೃತ್ವದಲ್ಲಿ 16/2/2025 ಮಹಾಲಿಂಗೇಶ್ವರ ಸಭಾಭವನದಲ್ಲಿ ತಾಂಬೂಲ ಪ್ರಶ್ನೆ ಇಡಲಾಯಿತು. ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ನಾವು ಭಾಸ್ಕರಾಚಾರ್ಯರು ಚಿಂತನೆ ನಡೆಸುವಾಗ ಕೆಲವು ದೋಷಗಳಿದ್ದು ಅದನ್ನೆಲ್ಲ ಪರಿಹಾರ ಮಾಡುವ ಪ್ರಯುಕ್ತ ಕೆಲವು ಕಾರ್ಯಕ್ರಮವನ್ನು ಹೇಳಿದರು. ಅದರ ಪ್ರಯುಕ್ತ ನಾವು 8ಕ್ಕೆ ರಾತ್ರಿ 6 ಗಂಟೆಯಿಂದ ಅಘೋರ ಹೋಮ ಮತ್ತು ವನದುರ್ಗ ಹೋಮ ಮತ್ತು 9ನೇ ತಾರೀಕಿಗೆ ಬೆಳಿಗ್ಗೆ 8ಕ್ಕೆ ಸಾಮೂಹಿಕ ಪ್ರಾರ್ಥನೆ, ಗಣಪತಿ ಹೋಮ, ನವಗ್ರಹ ಶಾಂತಿ, ಮೃತ್ಯುಂಜಯ ಹೋಮ, ಸಂಜೆ 4ರಿಂದ 7:35 ನಿರಂತರ 7:30 ದುರ್ಗಾ ಪೂಜೆ, ರಾತ್ರಿ 8ಕ್ಕೆ ದೈವ ತಂಬಿಲ ರಕ್ತೇಶ್ವರಿಗೆ ಒಳಗೆ ಕೂಡ ತಂಬಿಲ ಸೇವೆ ನಡೆದಿದೆ. ಬೆಳಿಗ್ಗೆ 7:30ರಿಂದ ಸಂಜೆ 7:30 ಭಜನಾ ಕಾರ್ಯಕ್ರಮ ನಡೆದಿದೆ. ಹಾಗೆ 10ಕ್ಕೆ ಸೋಮವಾರ ಪವಮಾನ ಹೋಮ ಮತ್ತು ತಿಲ ಹೋಮ ಮುಂತಾದ ಕಾರ್ಯಕ್ರಮಗಳು ನಡೆದಿವೆ. ಅದಲ್ಲದೆ 11ಕ್ಕೆ ಬೆಳಿಗ್ಗೆ 9ರಿಂದ ಸರ್ಪ ಸಂಸ್ಕಾರ ಕೂಡ ನಡೆದಿದೆ. ಈ 14ನೇ ತಾರೀಕಿಗೆ 9ರಿಂದ ಪಂಚಗವ್ಯ, ಪುಣ್ಯಾರ್ಚನೆ, ಆಶ್ಲೇಷ ಬಲಿ, ಬ್ರಹ್ಮಚಾರಿ ಆರಾಧನೆ, ನಂತರ ಮುಷ್ಟಿ ಕಾಣಿಕೆ ಕೂಡ ನಡೆದಿದೆ. ಇದರಲ್ಲಿ ಸಾರ್ವಜನಿಕರು ಬಂದು ಮುಷ್ಟಿ ಕಾಣಿಕೆಯನ್ನು ಹಾಕಿದ್ದಾರೆ. ಅದನ್ನು ದೇವರಿಗೆ ನಾವು ಇವತ್ತು ಸಮರ್ಪಣೆ ಮಾಡಿ ಇನ್ನು ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆದ ನಂತರ ನಾವು ನಮ್ಮ ಸದಸ್ಯರಿಬ್ಬರು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಕಾಣಿಕೆಯನ್ನು ಹಾಕಿ ಬರಲಿದ್ದಾರೆ. ಅಲ್ಲಿಂದ ನಮ್ಮ ಆಚಾರ್ಯರು ಹೇಳಿದ ಎಲ್ಲ ದೋಷ ನಿವಾರಣೆಯಾಗಲು ನಾವೆಲ್ಲ ಕಾರ್ಯಕ್ರಮವನ್ನು ಅವರು ಹೇಳಿದಾಗೆ ಎಲ್ಲ ಒಂದು ಬಿಡದೆ ಭಾಳ ಅಚ್ಚುಕಟ್ಟೆಯಿಂದ ಮೊನ್ನೆ ಪುಳಲಿಗೆ ಹೋಗಿದ್ದೇವೆ. ಮತ್ತು ಉಪ್ಪಿನಂಗಡಿ ಉಪ್ಪಿನಂಗಡಿ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನಕ್ಕೂ ಭೇಟಿ ಕೊಟ್ಟಿದ್ದೇವೆ. ಅವರು ಹೇಳಿದ ಎಲ್ಲ ಕಾರ್ಯಕ್ರಮಗಳು ಜಾತ್ರೆಯಿಂದ ಮೊದಲೇ ಮುಗಿಸಬೇಕಂತ ಹೇಳಿದರು. ಅದನ್ನೆಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಾಗಿ ಭಕ್ತಿಯಿಂದ ನಾವು ಇದು ಎಲ್ಲ ಹೋಮವನ್ನೆಲ್ಲ ಮಾಡಿದ್ದೇವೆ. ದೇವರು ಎಲ್ಲರಿಗೂ ಕೂಡ ಈ ಅಭಿವೃದ್ಧಿ ಕಾರ್ಯದಲ್ಲಿ, ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ದೇವಸ್ಥಾನ
ಅಭಿವೃದ್ಧಿ ಖಂಡಿತವಾಗಿಯೂ ಆಗ್ತದೆ. ಇನ್ನು ನಮ್ಮ ಅವಧಿಯ 3 ವರ್ಷಗಳಲ್ಲಿ ನಾವು ಸಾಧ್ಯವಾದಷ್ಟು ಹೆಚ್ಚಿನ ರೂಪದಲ್ಲಿ ಶಾಸಕರ ಮಾರ್ಗದರ್ಶನದಲ್ಲಿ ಭಕ್ತಾದಿಗಳ ಸಲಹೆಯಂತೆ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಲಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.